ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಹಾಯ್ ಹೆಲೋ ನಮಸ್ಕಾರ. ಸಮುದ್ರದ ಮೇಲೆ ಬಿದ್ದ ಮಳೆ, ಸಿರಿವಂತರಿಗೆ ನೀಡಿದಂತಹ ಉಡುಗೊರೆ, ನಿಯತ್ತು ಇಲ್ಲದವರಿಗೆ ಮಾಡಿದಂತಹ ಸಹಾಯ, ನಡು ಹಗಲಿನಲ್ಲಿ ಹಚ್ಚಿದಂತಹ ದೀಪ, ಹೊಟ್ಟೆ ತುಂಬಿದ ನಂತರ ಕೊಟ್ಟಂತಹ ಊಟ ಇವೆಲ್ಲವೂ ವ್ಯರ್ಥ ಅಂತೆ. ಆದರೆ ಜೀವನದಲ್ಲಿ ಅಡುಗೆ ಅನ್ನೋ ಕಲೆ ವ್ಯರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ಎಸ್, ಅಡುಗೆ ಅಂತ ಹೇಳಿದ ತಕ್ಷಣ ನಿಮಗೆ ಸ್ಪಂದನ ರುಚಿ ಹೇಗೆ ನೆನಪಾಗ್ತದೋ ನನಗೆ ನಮ್ಮ ಅಶ್ವಿನಿ ಮೇಡಮ್ ನೆನಪಾಗ್ತಾರೆ. ಮತ್ಯಾಕ್ ತಡ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಹೊಸ ವೈಬ್ಸ್ನೊಂದಿಗೆ ಹೊಸ ಸಂಚಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೇವೆ. ಸೊ ಇವತ್ತು ಯಾವ ಡಿಶ್ನ ನೀವು ನಮಗೋಸ್ಕರ ಮಾಡ್ತೀರಿ ಮ್ಯಾಮ್? ಇವತ್ತು ನಾನು ಲೇಜಿ ಮಾರ್ನಿಂಗ್ಸ್ ಇರ್ತದಲ್ಲ, ಸೊ ಅಂತ ಮಾರ್ನಿಂಗ್ಸ್ಗೆ ಬೇಕಾಗಿರುವಂತಹ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಮಸಾಲಾ ಸ್ಟಫ್ಡ್ ರವಾ ಪಡ್ಡು ಮಾಡ್ತಾ ಇದ್ದೇನೆ ಕೀರ್ತಿ. ಇದನ್ನ ಇನ್ಸ್ಟೆಂಟ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನಾವ್ ಇದನ್ನ ವಿದಿನ್ 10 to 15 ಮಿನಿಟ್ಸ್ ರೆಡಿ ಮಾಡ್ಕೊಳ್ಬಹುದು. ಅಂದ್ರೆ ಯಾವುದೇ ಪ್ರೀ ಪ್ರಿಪರೇಷನ್ ಏನು ಬೇಕಂತ ಇಲ್ಲ ಇದಕ್ಕೆ. ಸಂಡೇ ಎಲ್ಲ ನಾವು ಲೇಜಿ ಆಗಿ ಕಳೆದಿರ್ತೇವೆ. ಮಂಡೇ ಮಾರ್ನಿಂಗ್ ಎದ್ದ ತಕ್ಷಣ ಅಯ್ಯೋ ಏನ್ ಮಾಡುದಪ್ಪ ಇವತ್ತು ಬ್ರೇಕ್ಫಾಸ್ಟ್, ಮಕ್ಕಳಿಗೆ ಸ್ಕೂಲ್ ಬೇರೆ ಇದೆ, ಟಿಫಿನ್ ಕಟ್ಬೇಕು, ಹಸ್ಬೆಂಡಿಗೆ ಲಂಚ್ ರೆಡಿ ಮಾಡ್ಬೇಕು, ಇದೆಲ್ಲ ಟೆನ್ಷನ್ ಇರ್ತದಲ್ಲ. ಸೊ ಅದಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಡಿಶ್ ಅಥವಾ ರೆಸಿಪಿಯನ್ನ ನಾನಿವತ್ತು ನಿಮ್ಗೂ ಹಾಗೂ ವೀಕ್ಷಕರಿಗೆ ತೋರಿಸ್ತಾ ಇದ್ದೇನೆ. ವೀಕ್ಷಕರಿಗೆ ಇರುವಂತಹ ಟೆನ್ಷನ್ಗೆ ಒಂದು ಸೊಲ್ಯೂಷನ್ ಹುಡುಕೊಡ್ತಾ ಇದ್ದೀರಿ. ಸೊ ರೆಡಿಯಾ? ಎಸ್, ರೆಡಿ. ಸ್ಟಾರ್ಟ್ ಮಾಡುವಾನಾ? ಖಂಡಿತ. ಎಸ್ ಮ್ಯಾಮ್, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಎಸ್, ಇನ್ಸ್ಟೆಂಟ್ ಆಗಿ ಮಾಡುವಂತಹ ಸ್ಟಫ್ಡ್ ರವಾ ಪಡ್ಡು ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಕೀರ್ತಿ: 1 ಬೌಲ್ ರವಾ, ಡೆಸಿಕೇಟೆಡ್ ಕೊಕೊನಟ್, ಆಮ್ಚೂರ್ ಪೌಡರ್, ಕಸೂರಿ ಮೇಥಿ, ಚಿಲ್ಲಿ ಫ್ಲೇಕ್, ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ರಿಂದ 2 ಸ್ಪೂನ್ ವೆಜಿಟೇಬಲ್ ಆಯಿಲ್, 1 ಕಪ್ ಮೊಸರು, ಬಟಾಣಿ, ಗ್ರೀನ್ ಪೀಸ್, ಸಣ್ಣಗೆ ಹೆಚ್ಚಿಕೊಂಡಂತಹ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿ ಲೀವ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲಾ ಪೌಡರ್, ಸಣ್ಣಗೆ ಹೆಚ್ಚಿದಂತಹ ಗ್ರೀನ್ ಚಿಲ್ಲೀಸ್ ಹಾಗೂ 1 ಸ್ಪೂನ್ ಚಿಲ್ಲಿ ಪೌಡರ್. ಓಕೆ, ಎಲ್ಲ ರೆಡಿ ಆಗಿದೆ. ಸೊ ನೀವು ರೆಡಿ? ದೆನ್ ಸ್ಟಾರ್ಟ್ ಮಾಡುವನ. ಮೊದಲಿಗೆ ನಾನು ಈಗ ರವಾವನ್ನ ಮಿಕ್ಸ್ ಮಾಡಿ ಬ್ಯಾಟರ್ ರೆಡಿ ಮಾಡಿ ಇಡ್ತೇನೆ. ಅಂದ್ರೆ ಅದೊಂದು 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡ್ಬೇಕಾಗ್ತದೆ. ಸೊ ಫಸ್ಟ್ ಗೆ ನಾನು ಆ ಪ್ರೊಸೀಜರ್ ಅನ್ನ ಮಾಡ್ತಾ ಇದ್ದೇನೆ ಕೀರ್ತಿ. ನೋಡಿ, ಈಗ ಬೌಲಿಗೆ ನಾನು ಒಂದು ಬೌಲ್ ರವಾ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ನಿಮ್ದೇ ಓನ್ ರೆಸಿಪಿಯಾ? ನೀವೇ ರೆಸಿಪಿ? ಇಲ್ಲ, ಇಲ್ಲಿ ಎಲ್ಲಿಯೋ ನೋಡಿದ ನೆನಪು ನನಗೆ. ಸೊ ಒಂದು ಅರ್ಧ ಸ್ಪೂನ್ ನಷ್ಟು ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾನು ಆಗ್ತದೆ, 1 ಸ್ಪೂನ್ ಚಿಲ್ಲಿ ಫ್ಲೇಕ್. ಇದು ಜಸ್ಟ್ ಲುಕ್ ಕೊಡ್ತದೆ ಅಷ್ಟೇ, ಕಲರ್ ರೆಡ್ ಆಗಿ. ಕಸೂರಿ ಮೇಥಿಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡ್ಲಿಕ್ಕೆ 1 ಬೌಲ್ ನಷ್ಟು ಮೊಸರನ್ನ ಆಡ್ ಮಾಡಿದೆ. ನಾವು ರವಾ ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ನೆನಪಾಗುದು ರವಾ ಉಪ್ಪಿಟ್ಟು. ಹಾಗೆ ಸೊ ಇದು ಕೂಡ ಒಂದು ಹೊಸ ಡಿಶ್. ರವೆ ಇದ್ರೆ ಕೆಲವರಿಗೆ ಉಪ್ಪಿಟ್ಟು ಅಂತ ಹೇಳಿದ್ರೆ ಆಗೋದಿಲ್ಲ. ವೀಕ್ಷಕರಲ್ಲೊಂದು ಕಲ್ಪನೆ ಇರ್ತದೆ, ರವೆ ಉಪ್ಪಿಟ್ಟು ಅಂತ ಹೇಳಿದ್ರೆ ಬೇಡಪ್ಪ ಯಾವಾಗ್ಲೂ ಇದೆ ಅಂತ. ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೇನೆ. ಹೌದು, ಇದು ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ್ಲೆ ಮಾಡ್ಕೊಳ್ಬಹುದು. ಉಪ್ಪಿಟ್ಟಿನಷ್ಟೇ ಸುಲಭವಾಗಿ ಮಾಡ್ಕೊಳ್ಬಹುದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿಯೂ ನಾವು ರೆಡಿ ಮಾಡಬಹುದು ಇದನ್ನ, ಅಲ್ಲದೆ ಈವ್ನಿಂಗ್ ಸ್ನಾಕ್ಗೂ ಮಾಡ್ಕೊಳ್ಬಹುದು. ಸೊ ರವಾದಲ್ಲಿ ಏನ್ ಸ್ಪೆಷಲ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ನಿಮ್ಮ ಕ್ವಶನಿಗೆ ಆನ್ಸರ್ ಇಲ್ಲಿದೆ. ಇದು ಸ್ವಲ್ಪ ನಾವು ಬ್ಯಾಟರ್ ಅನ್ನ ಸ್ವಲ್ಪ ನೀರಾಗಿಯೇ ಮಾಡ್ಕೊಳ್ಬೇಕು. ಯಾಕಂದ್ರೆ ರವಾ ಆಫ್ಟರ್ 10 ಮಿನಿಟ್ಸ್ ಸ್ವಲ್ಪ ನೀರನ್ನು ಎಳ್ಕೊಂಡು ಥಿಕ್ ಆಗ್ತದೆ ಬ್ಯಾಟರ್.
ಸ್ವಲ್ಪ ಸ್ವೀಟ್ ಬೇಕು ಹೇಳುವವರು ಇದಕ್ಕೊಂದು 2 ಸ್ಪೂನ್ ಸಕ್ಕರೆಯನ್ನು ಹಾಕೊಳ್ಬಹುದು. ನಾನಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೇನೆ, ಬೇಡ. ಸ್ವೀಟ್ ಇಲ್ಲದಿದ್ರು ಹೌದು, ನಡೀತದೆ. ಓಕೆ, ಟೇಸ್ಟ್ ಒಳ್ಳೇದು ಬರ್ತದೆ. ಆದ್ರೆ ಕೆಲವರಿಗೆ ಯಾವ್ದಾದ್ರು ಒಂದು ಡಿಶ್ ಅಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಬೇಕಾಗಿರ್ತದಲ್ಲ. ಸರಿ, ಈಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಮುಚ್ಚಳವನ್ನ ಮುಚ್ಚಿ ಒಂದು 10 ನಿಮಿಷ ನಾವು ಇದನ್ನ ರೆಸ್ಟ್ ಮಾಡ್ಲಿಕ್ಕೆ ಇಡುವ ಕೀರ್ತಿ. ಈಗ ಇದಕ್ಕೆ ನಾವು ಸ್ಟಫ್ಡ್ ಅಂತ ಹೇಳಿದೆ ಅಲ್ಲ ನಾನು, ಆ ಮಸಾಲವನ್ನ ನಾವು ರೆಡಿ ಮಾಡ್ಕೊಳ್ವಾ, ಆಯ್ತಾ? ಕೀರ್ತಿ, ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ವನ. ಪ್ಯಾನ್ ಅನ್ನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ, ಲೋ ಫ್ಲೇಮ್ ಅಲ್ಲಿ ಇದೆ. ನನ್ಗೆ ಸ್ವಲ್ಪ ಎಣ್ಣೆ ಕೊಡ್ತೀರಾ ಕೀರ್ತಿ? ಸ್ವಲ್ಪ ಎಣ್ಣೆ ಸಾಕು ಇದಕ್ಕೀಗ. ನಂತರ ಸಣ್ಣಗೆ ಹೆಚ್ಚಿಕೊಂಡಿಟ್ಟಿದ್ದೇನಲ್ಲ ನೀರುಳ್ಳಿ, ಅದನ್ನ ಕೊಡಿ ಕೀರ್ತಿ. ಸಾಮಾನ್ಯವಾಗಿ ನಾವು ಅಕ್ಕಿಯಿಂದ ಪಡ್ವನ್ನ ಮಾಡ್ಕೊಳ್ತೇವೆ. ಹೌದು. ಅದರಲ್ಲಿ ರವಾ ಅಂತ ಹೇಳಿದ್ರೆ ಅಕ್ಕಿ ಆದ್ರೆ ನಾವು ಸ್ವಲ್ಪ ಅದನ್ನ ನೆನೆಸಿಡ್ಬೇಕು, ಪ್ರಿಪ್ರೇಷನ್ ಎಲ್ಲ ಇರ್ತದೆ. ಸೊ ಇದಾದ್ರೆ ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು ನಾವು. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಕೀರ್ತಿ ಆನಿಯನ್ ಇದ್ದು. ಓಕೆ. ಸಂಕಟ ಬಂದಾಗ ವೆಂಕಟರಮಣ ಹೇಗೋ, ಯಾವ್ದು ಇಲ್ಲದಾಗ ರವ ನಮ್ಗೆ ನೆನಪಾಗ್ತದೆ. ಹೌದು. ಉಪ್ಪಿಟ್ಟು ಅಲ್ಲ, ಅದರಿಂದ ರೊಟ್ಟಿನೂ ಮಾಡ್ಕೊಳ್ತಾರೆ. ಮೊದಲು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಉಪ್ಪಿಟ್ಟು ಅವಲಕ್ಕಿ ಅಂದ್ರೆ ಒಂಥರ ಕಾಂಕ್ರೀಟ್ ಅಂತಾನೆ ಹೆಸರಿರ್ತದೆ. ಯಾಕಂದ್ರೆ ಹೊಟ್ಟೆ ತುಂಬಾ ತುಂಬಿದ ಫೀಲ್ ಆಗ್ತದೆ ಅದನ್ನ ತಿಂದ ಕೂಡಲೇ, ಹೊಟ್ಟೆ ಗಟ್ಟಿ ಆಗ್ತದೆ ಹೇಳ್ತಾರಲ್ಲ, ಆ ತರ. ಉಪ್ಪಿಟ್ಟು ಅಂತ ಹೇಳಿದ ತಕ್ಷಣನೇ ಮುಖ ಬಾಡಿ ಹೋಗ್ತದೆ. ಆ ಟೈಮಲ್ಲಿ ಇವತ್ತು ರವಾದಿಂದ ಸ್ಪೆಷಲ್ ಐಟಮ್ ಮಾಡ್ತೀರಿ ಅಂತ ಹೇಳಿದಿರಿ. ಖಂಡಿತ ಎಲ್ಲರೂ ಕಾಯ್ತಾ ಇರ್ತಾರೆ. ಬಿಕಾಸ್ ಮನೆಯಲ್ಲಿ ರವಾ ಉಪ್ಪಿಟ್ಟು ಅಂತ ಹೇಳಿದ ತಕ್ಷಣ ಎಕ್ಸ್ಪ್ರೆಷನ್ ನೋಡಿಯೇ ಬೇಜಾರಾಗೋಗಿರ್ತದೆ. ಹೊಸದಾಗಿ ರವಾದಲ್ಲಿ ಏನಾದ್ರು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ವೀಕ್ಷಕರು. ಸೊ ಅವರಿಗೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ ಅನ್ನ ಹುಡುಕಿ ಇವತ್ತು ನಮಗೋಸ್ಕರ ಮಾಡ್ತಾ ಇದ್ದೀರಿ. ಕಲರ್ ಚೇಂಜ್ ಆಯ್ತು. ನನಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡಿ ಕೀರ್ತಿ. ನಂತರ ಮಟರ್ ಇದೆ ಅಲ್ಲ, ಬಟಾಣಿ, ಅದನ್ನ ಕೊಡಿ. ಇದು ಸ್ಟಫಿಂಗ್ ಆದ್ರಿಂದ ಜಸ್ಟ್ ಅದರಲ್ಲೇ ಹಾಗೆ ಒಂದ್ ಸ್ವಲ್ಪ ರೋಸ್ಟ್ ಮಾಡಿದ ಹಾಗೆ ಮಾಡಿದ್ರೆ ಆಯ್ತು. ಇದನ್ನ ಮತ್ತೆ ನಾನು ಸಣ್ಣಗೆ ಒಂದು ಗ್ರೈಂಡ್ ಮಾಡ್ಕೊಳ್ತೇನೆ ಮಿಕ್ಸರ್ ಅಲ್ಲಿ. ಡೆಸಿಕೇಟೆಡ್ ಕೊಕೊನಟ್ ಇದೆ ಅಲ್ಲ, ಸ್ಟಫಿಂಗ್ ನ ಕಲರು ಅಷ್ಟೇ ಮಟರ್ ಅನ್ನ ಯೂಸ್ ಮಾಡಿದ್ರಿಂದ ಗ್ರೀನ್ ಬರ್ತದೆ, ಸ್ವಲ್ಪ ಕಲರ್ಫುಲ್ ಆಗಿ ಬರ್ತದೆ. ಅಂಡ್ ಟೇಸ್ಟ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಲುಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ಆ ಪಡ್ವನ್ನ ನಾವು ಓಪನ್ ಮಾಡುವಾಗ ಹೊರಗಿನಿಂದ ನೋಡುವಾಗ ಅದರಲ್ಲಿ ಸ್ಟಫಿಂಗ್ ಇದೆ ಅಂತ ಗೊತ್ತಾಗುದಿಲ್ಲ. ಮತ್ತೆ ಅದನ್ನ ನಾವು ತಿನ್ನುವ ಟೈಮಿಗೆ ಓ ಗ್ರೀನ್ ಇನ್ ಕಲರ್ ಅಂತ ಹೇಳ್ತಾರೆ. ಸೊ ಈಗ ನಾನು ಅಲ್ಲಿ ರೆಡಿ ಮಾಡಿಟ್ಟಂತಹ ಸ್ಪೈಸಸ್ ಅನ್ನೆಲ್ಲ ಕೊಡ್ತೀರಾ ಕೀರ್ತಿ? ಗರಂ ಮಸಾಲಾ ಪೌಡರ್, ಚಿಲ್ಲಿ ಪೌಡರ್, ಆಮ್ಚೂರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಇದು ಆಮ್ಚೂರ್ ಪೌಡರ್. ನಾನು ಇದರಲ್ಲಿ ಟೊಮೆಟೊವನ್ನ ಯೂಸ್ ಮಾಡ್ತಿಲ್ಲ, ಅಬ್ಸರ್ವ್ ಮಾಡಿದ್ರಿಯಾ ನೀವು? ಇಲ್ಲ ಅಲ್ಲ, ನೀವು ಹೇಳಿದ ನಂತರ ನಾನು ಇದರಲ್ಲಿ ನಾನು ಟೊಮೆಟೊವನ್ನ ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ಇದು ಸ್ಟಫಿಂಗ್ ಅಲ್ಲ. ಟೊಮೆಟೊವನ್ನ ಹಾಕಿದ ತಕ್ಷಣ ಅದು ನೀರ್ ಬಿಟ್ಕೊಳ್ತದಲ್ಲ ಕೀರ್ತಿ. ಸೊ ನಾನು ಹುಳಿ ಕೊಡ್ಲಿಕ್ಕೆ ಆಮ್ಚೂರ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಆಮ್ಚೂರ್ ಪೌಡರ್ ಅಂದ್ರೆ ಡ್ರೈ ಮ್ಯಾಂಗೋ ಪೌಡರ್ ಅಂತ. ಇದು ನಾರ್ಮಲಿ ಎಲ್ಲ ಶಾಪ್ಸ್ ಅಲ್ಲೂ ಸಿಗ್ತದೆ. ಇದು ಸ್ಪೆಷಾಲಿಟಿ ಏನು ಇದ್ರದ್ದು? ಇದರ ಸ್ಪೆಷಾಲಿಟಿ ಅಂದ್ರೆ ಹುಳಿಯ ಅಂಶವನ್ನ ಕೊಡ್ತದೆ. ಕಾಯಿ ಮಾವಿನ ಕಾಯಿ ಇದೆ ಅಲ್ಲ, ಅದರದ್ದು ಪೌಡರ್ ಇದೆ. ಸೊ ಯಾವುದೇ ಒಂದು ನೀವು ಡಿಶ್ ಮಾಡ್ಬೇಕಾದ್ರೂ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ರೆ ಏನೋ ಒಂಥರ ಫ್ಲೇವರ್ ಡಿಫ್ರೆಂಟ್ ಆಗಿರ್ತದೆ ಕೀರ್ತಿ ಇದ್ರದ್ದು. ಟೊಮೆಟೊ ಅವಾಯ್ಡ್ ಮಾಡೋ ಟೈಮಲ್ಲಿ ಇದನ್ನ ಆಡ್ ಮಾಡ್ಕೊಳ್ಬಹುದು. ಗ್ರೀನ್ ಚಿಲ್ಲೀಸ್ ಇದೆಯಲ್ಲ ಕೀರ್ತಿ, ಕೊಡಿ ಸ್ವಲ್ಪ. ಗ್ರೀನ್ ಚಿಲ್ಲೀಸ್ ಅಷ್ಟೇ ಸ್ವಲ್ಪ ಹಾಕೊಂಡಿದ್ದೇನೆ, ಯಾಕಂದ್ರೆ ಚಿಲ್ಲಿ ಪೌಡರ್ ನಾವೀಗ ಆಲ್ರೆಡಿ ಆಡ್ ಮಾಡಿದೇವಲ್ಲ.
ಅದು ಅಲ್ಲದೆ ಕೆಲವು ಗ್ರೀನ್ ಚಿಲ್ಲೀಸ್ ತುಂಬಾ ಖಾರ ಇರ್ತದೆ. ಹೌದು. ತುಂಬಾ ಡಾರ್ಕ್ ಇನ್ ಕಲರ್ ಇರ್ತದಲ್ಲ, ಅದು ತುಂಬಾ ಖಾರ ಕೊಡ್ತದೆ. ಲಾಸ್ಟಿಗೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ತೇನೆ, ಯಾಕಂದ್ರೆ ಕರಿ ಲೀವ್ಸ್ ನ ಫ್ಲೇವರ್ ಅನ್ನು ಹಾಗೆ ಉಳಿಸ್ಕೊಳ್ಬೇಕು ಅಂತ ಲಾಸ್ಟಿಗೆ ಆಡ್ ಮಾಡ್ತಾ ಇದ್ದೇನೆ ಕೀರ್ತಿ. ಇಲ್ಲದಿದ್ರೆ ಸ್ವಲ್ಪ ಕಲರು ಚೇಂಜ್ ಆಗ್ತದೆ ಅದ್ರದ್ದು, ಹಾಗೂ ಫ್ಲೇವರ್ ತುಂಬಾ ಚೇಂಜ್ ಆಗಿ ಹೋಗ್ತದೆ. ಸೊ ಅದ್ರದ್ದು ಫ್ಲೇವರ್ ಹಾಗೆ ಉಳಿಲಿ ಅಂತ ಸ್ವಲ್ಪ ಉಪ್ಪು ಕೊಡ್ತೀರಾ ಕೀರ್ತಿ? ರುಚಿಗೆ ತಕ್ಕಷ್ಟು ಉಪ್ಪು. ಬಹುಶಃ ಬೆಳಿಗ್ಗೆಗೂ ಸಂಜೆಗೂ ಎರಡದಕ್ಕೂ ಸೂಟ್ ಈವ್ನಿಂಗ್ ಸ್ನ್ಯಾಕು ಮಾಡ್ಕೊಳ್ಬಹುದು ನಾವು, ಅಥವಾ ಇದನ್ನ ಲಂಚ್ಗೂ ತಗೊಂಡು ಹೋದ್ರು, ಯಾಕಂದ್ರೆ ವೆಜಿಟೇಬಲ್ ಎಲ್ಲ ಯೂಸ್ ಮಾಡಿರ್ತೇವಲ್ಲ, ಒಳ್ಳೇದಾಗ್ತದೆ. ಅಂದ್ರೆ ತಣ್ಣಗಾದ್ರೂ ತಿನ್ಬಹುದು ಕೀರ್ತಿ. ಆ ತರ ಟೇಸ್ಟ್ ಏನು ಡಿಫರೆನ್ಸ್ ಬರಲ್ಲ, ತಣ್ಣಗಾದ್ರೂ ಓಕೆ ಅಂತ. ಈಗ ನಮ್ಮ ಸ್ಟಫಿಂಗ್ ಆಲ್ಮೋಸ್ಟ್ ರೆಡಿ ಆಗಿದೆ. ಓಕೆ, ನಾನು ಫ್ಲೇಮ್ ಅನ್ನು ಆಫ್ ಮಾಡಿಕೊಂಡು ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ, ಆಯ್ತಾ? ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ. ನಾನು ಇದನ್ನ ಮತ್ತೆ ಮಿಕ್ಸರ್ಗೆ ಹಾಕೊಂಡು ರುಬ್ಕೊಳ್ತೇನೆ, ಆಯ್ತಾ? ಓಕೆ, ತಣ್ಣಗಾಗ್ಲಿ ಕೀರ್ತಿ. ಓಕೆ, ಈಗ ತಣ್ಣಗಾಗ್ಲಿ ಅಂತ ಹೇಳಿದೀವಿ. ತಣ್ಣಗಾಗ್ಲಿಕ್ಕೆ ಇದಕ್ಕೆ ಟೈಮ್ ಬೇಕು, ಬಟ್ ನಾವು ಮೊದಲು ಒಂದು ಬ್ರೇಕ್ ತಗೊಂಬರೋಣ. ಓಕೆ, ವೀಕ್ಷಕರೇ ನೋಡಿದ್ರಲ್ಲ ಹೇಗೆ ರೆಡಿ ಆಗ್ತಾ ಇದೆ ಪಡ್ಡು ಅಂತ. ಸೊ ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾನು ಕೂಡ ಇದ್ದೇನೆ. ಅದೇ ಕ್ಯೂರಿಯಾಸಿಟಿಯೊಂದಿಗೆ ನೀವೊಂದು ಪುಟ್ಟ ವಿರಾಮನ ತಗೊಂಬನ್ನಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ ಕ್ಯಾಬೂರ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಕೀರ್ತಿ ನೋಡಿ, ಈಗ ಆಲ್ಮೋಸ್ಟ್ ತಣ್ಣಗಾಗಿದೆ. ಈಗ ಇದನ್ನ ನಾನು ಮಿಕ್ಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದು ಅಷ್ಟೇ ತುಂಬಾ ಯುನೀಕ್ ಆಗಿರುವಂತಹ ರೆಸಿಪಿ ಅಂತ ಅನ್ಸ್ತದೆ ನನ್ಗೆ. ಯಾಕಂದ್ರೆ ಈ ಸ್ಟಫ್ ಮಾಡುವಂತದ್ದು ಇದೆ ಅಲ್ಲ, ತುಂಬಾ ಅಪರೂಪ. ನಾವು ನಾರ್ಮಲಿ ಸ್ವೀಟ್ಸ್ ಅಲ್ಲೆಲ್ಲ ಸ್ಟಫ್ ಮಾಡಿ ಮಾಡ್ಕೊಳ್ತೇವೆ, ಆದ್ರೆ ಪಡ್ಡುವಲ್ಲಿ ಸ್ಟಫ್ ಮಾಡೋದು ತುಂಬಾ ರೇರ್ ಅಲ್ಲ. ಅಶ್ವಿನಿ ಮೇಡಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಇರ್ಲೇಬೇಕು. ಅದು ನಿಮ್ಗೋಸ್ಕರ ಕೀರ್ತಿ, ಹಾಗೂ ವೀಕ್ಷಕರಿಗೋಸ್ಕರ ನಾನು ಏನಾದ್ರೂ ಒಂದು ಸ್ಪೆಷಲ್ ತರಬೇಕು ಪ್ರತಿ ವಾರನು ಅಂತ ಹೇಳಿ ಒಂದು ಸ್ಪೆಷಲ್ ಡಿಶ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಕೀರ್ತಿ. ಓಕೆ, ಈಗ ನಾನು ಇದನ್ನ ರುಬ್ಕೊಳ್ತೇನೆ. ಕೀರ್ತಿ, ನಾನು ಇದನ್ನ ನೀರು ಹಾಕದೆ ರುಬ್ಕೊಂಡಿದ್ದೇನಲ್ಲ, ಅದನ್ನ ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಸ್ಟಫ್ ತುಂಬಾ ಚೆನ್ನಾಗಿ ಬಂದಿದೆ, ಮಸಾಲೆದಾರ್. ಅರೋಮಾ ಏನಿದೆ ಅದು ಸಖತ್ ವೆರೈಟಿ ಆಗಿದೆ. ಈಗ ನಾನು ಇದನ್ನ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಸಣ್ಣ ಸಣ್ಣ ಪೋರ್ಷನ್ ಅನ್ನ ತಗೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತೇನೆ. ಸ್ಟಫ್ ಮಾಡ್ಲಿಕ್ಕೆ ಈಸಿ ಆಗ್ತದಲ್ಲ. ಸೊ
ಈ ತರ ಓಕೆ ಸಣ್ಣ ಸಣ್ಣ ಉಂಡೆಗಳು. ಅಂದ್ರೆ ನಿಮ್ಮ ಪಡ್ಡುವಿನ ಇದು ಪ್ಯಾನ್ ಎಷ್ಟು ಸೈಜ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿ ಸಣ್ಣ ಸಣ್ಣ ಬಾಲ್ಸ್ ಅನ್ನ ಮಾಡ್ಕೊಳ್ಳೋದು. ನಮ್ಗೆ ಎಷ್ಟು ಸೈಜ್ ಅಲ್ಲಿ Yes, ಬೇಕೋ ಆ ತರ ಮಾಡ್ಕೊಳ್ಬೋದು. ಒಮ್ಮೆಲೆ ಮಾಡಿಟ್ಟು ಮತ್ತೆ ನಾವು ಪಡ್ಡು ರೆಡಿ ಮಾಡ್ಕೊಳ್ಬಹುದು. ಹಾ ಹಾ ಈ ಮಕ್ಕಳೆಲ್ಲ ವೆಜಿಟೇಬಲ್ ತಿನ್ಲಿಕ್ಕೆ ಹಠ ಮಾಡ್ತಾರಲ್ಲ, ಹೌದು. ಆಗ ನಾವು ಈ ತರ ಮಾಡಿ ಕೊಟ್ರೆ ಖುಷಿ ಆಗ್ತದೆ ಅವರಿಗೆ. ಅಂದ್ರೆ ಇದ್ರ ಜೊತೆ ನಾವು ಬೇಕಿದ್ರೆ ಕ್ಯಾರೆಟ್ ಅನ್ನು ಗ್ರೇಟ್ ಮಾಡ್ಕೊಂಡು ಹಾಕೊಳ್ಬಹುದು, ಅಥವಾ ಬೀಟ್ರೋಟ್ ರೆಡ್ ಕಲರ್ ಬೇಕಂತಾದ್ರೆ ಬೀಟ್ರೋಟ್ ಅನ್ನು ಗ್ರೇಟ್ ಮಾಡಿ ಸಣ್ಣಗೆ ತುರಿದು ಹಾಕೊಂಡ್ರೆ ಆಯ್ತು. ಕೆಲವು ತರಕಾರಿಗಳು ನೀರ್ ಬಿಟ್ಕೊಳ್ತಾವಲ್ಲ, ಅಂತ ತರಕಾರಿ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ. ನಾನೀಗ ಸುಮಾರು ರೆಡಿ ಮಾಡಿ ಇಟ್ಟೆ. ಈಗ ನಾವು ಪಡ್ಡುವನ್ನ ಮಾಡ್ಲಿಕ್ಕೆ ಪಡ್ಡುವಿನ ಪ್ಯಾನ್ ಅನ್ನ ಇಡುವ ಆಯ್ತಾ. ಬಿಸಿ ಆಗ್ಲಿಕ್ಕೆ ಇಡ್ತೇನೆ. ಓಕೆ ಕೀರ್ತಿ, ಪ್ಯಾನ್ ಈಗ ನಾನು ಪಡ್ಡು ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಳ್ಳುವ. ಎಣ್ಣೆನು ಹಾಕೊಳ್ಬಹುದು ಅಥವಾ ತುಪ್ಪವನ್ನ ಇಷ್ಟಪಡುವವರು ತುಪ್ಪವನ್ನು ಹಾಕೊಳ್ಬಹುದು ಆಯ್ತಾ. ನಾನಾಗ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ ಕೀರ್ತಿ, ಅದನ್ನು ಸ್ವಲ್ಪ ಕೊಡ್ತೀರಾ? ಓಕೆ ನೋಡಿ ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಉಂಟಲ್ಲ. ಈಗ ನಾನು ಫುಲ್ ಹಾಕುದಿಲ್ಲ, ಸ್ವಲ್ಪ ಸ್ವಲ್ಪವೇ ಹಾಕೊಳ್ತೇನೆ, ಯಾಕಂದ್ರೆ ಮಿಡ್ಲಲ್ಲಿ ಮಸಾಲ ಸ್ಟಫ್ ಮಾಡ್ಬೇಕಲ್ಲ ನಮ್ಗೆ. ಓಕೆ ಸೊ ನೋಡಿ ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಯಾವ ತರ ಕಾಣಿಸ್ತಾ ಉಂಟು. ನೀವು ಆಗ ಹೇಳಿದಾಗ ಗೊತ್ತಾಗ್ಲಿಲ್ಲ, ಲುಕ್ಗೋಸ್ಕರ ಹಾಕ್ತಿದ್ದೀರಿ ಹೇಳುವಾಗ. ನಾವು ಬಾಲ್ಸ್ ಮಸಾಲಾ ಬಾಲ್ಸ್ ರೆಡಿ ಮಾಡಿ ಇಟ್ಟಿದ್ದೇವಲ್ಲ, ಅದು ಕೊಡಿ ಕೀರ್ತಿ. ನೋಡಿ ಅದನ್ನು ಹೀಗೆ ಮಿಡ್ಲಲ್ಲಿ ಇಟ್ಟು ಮೇಲಿಂದ ಪುನಃ ನಾವು ಆ ಬ್ಯಾಟರ್ ಇಟ್ಟಿದ್ದೇವಲ್ಲ ಅದನ್ನ ಪುನಃ ಹಾಕಿದ್ರೆ ಆಯ್ತು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಮಾಡ್ತಿರುವಂತ ರೀತಿ. ಚೂರು ಬ್ಯಾಟರ್ ಕೊಡಿ. ಯೂಶಲಿ ನಮಗೆ ಒಂದು ಅನ್ನ ಕರಿ ಮಾಡಿದ ತಕ್ಷಣ ನಮಗೆ ಸುಸ್ತಾಗ್ಬಿಡ್ತದೆ, ಆದರೆ ನೀವು ಇಷ್ಟಿಷ್ಟು ಸಣ್ಣ ವಿಷಯದಲ್ಲೂ ವರ್ಕ್ ಮಾಡ್ತಾ ಇದ್ದೀರಿ, ಅದು ಕೂಡ ಖುಷಿ ಖುಷಿಯಲ್ಲಿ ನಗುಮುಖದಲ್ಲಿ. ನಾನು ನೋಡಿದ್ರೆ ಅನ್ನಿಸ್ತದೆ ನಿಮಗೆ ಕುಕ್ಕಿಂಗ್ ಅಂತ ಹೇಳಿದ್ರೆ ಎಷ್ಟು ಇಷ್ಟ ಅಂತ. ಇಷ್ಟ, ಅದ್ರಲ್ಲಿ ನನಗೇನು ಎರಡು ಮಾತೇ ಇಲ್ಲ ಕೀರ್ತಿ. ಐ ಲವ್ ಕುಕ್ಕಿಂಗ್. ಈಗ ನಿಮ್ಗೆ ಒಳಗಿಂದ ಸ್ಟಫಿಂಗ್ ಇದೆ ಅಂತ ಗೊತ್ತಾಗ್ತದಾ? ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇಲ್ಲ, ಅದೇ ಹೇಳಿದ್ನ ನಾನು ನೋಡಿದನಲ್ಲ, ನಂಗೆ ಹಾಗೆ ಗೊತ್ತಾಗ್ತಾ ಇದೆ. ನೀವು ಸ್ಟಫ್ ಅನ್ನ ಈಗ ಅಡಗಿಸಿದ್ದೀರಿ. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕೊಳ್ತೇನೆ. ಓಕೆ ಅದಕ್ಕೆ ಒಂದು ಮುಚ್ಚಳವನ್ನ ಮುಚ್ಚುವ. ಒಂದು 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೆಂದ್ರೆ ಆಯ್ತು ಇದು. ಮತ್ತೆ ಅದನ್ನ ತಿರುವಿ ಹಾಕೊಳ್ಳುವ. ಓಕೆನಾ? ಓಕೆ, ಪಡ್ಡು ರೆಡಿ ಆಗ್ತಾ ಇದೆ. ಅದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಪಡ್ಡು ತುಂಬ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಕೂಡ ಇನ್ನೂ ಡಿಫ್ರೆಂಟ್ ಆಗಿರ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ ಕ್ಯಾಬೂಲ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಲ್ಸ್ ಕ್ಯಾಬ್ ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್ ಉಡುಪಿ. ಸೊ ಪಡ್ಡು ರೆಡಿ ಆಗ್ತಾ ಇದೆ, ಟೇಸ್ಟ್ ಹೇಗಿದೆ ಅಂತ ನೋಡಬೇಕು. ಸೊ ಬನ್ನಿ ವಾಪಸ್ ಮಾತಾಡ್ಸೋಣ. ಓಕೆ ಮ್ಯಾಮ್, ಏನಾಗಿದೆ ಪಡ್ಡು? ಒಂದು ಸೈಡ್ ಅಲ್ಲಿ ಕರೆಕ್ಟ್ ಆಗಿ ಈಗ ಬೆಂದಿದೆ ಕೀರ್ತಿ. ಓಕೆ, ಈಗ ನಾನು ಇದನ್ನ ಫ್ಲಿಪ್ ಮಾಡ್ತಾ ಇದ್ದೇನೆ. ನೋಡಿ, ಶಾರ್ಪ್ ಆಗಿರುವಂತಹ ಯಾವುದೇ ಒಂದು ಐಟಮ್ ಇಂದ ತಿರುಗಿಸ್ಕೊಂಡ್ರೆ ಆಯ್ತು ಇದನ್ನ ನಿಧಾನವಾಗಿ. ಓಕೆ, ಸೊ ಹುಷಾರಾಗಿ ಮಾಡಬೇಕಾಗ್ತದೆ. ಫ್ಲಿಪ್ ಮಾಡ್ಕೊಂಡ್ರೆ ಆಯ್ತು ಕೀರ್ತಿ. ಓಕೆ, ಸೈಡ್ಗಳನ್ನೆಲ್ಲ ನಿಧಾನವಾಗಿ ಬಿಡಿಸ್ಕೊಂಡು. ನೋಡಿ, ಅದ್ಭುತವಾದ ಅಡುಗೆ ಹಿಂದೆ ಎಷ್ಟೊಂದು ಶ್ರಮ ಇರ್ತದೆ. ನೋಡಿ, ಈ ತರ ಮಾಡ್ಕೊಂಡ್ರೆ ಎರಡು ಸೈಡ್ ಕರೆಕ್ಟ್ ಆಗಿ ಬೆಂದ್ಕೊಳ್ತದಲ್ಲ. ಓಕೆ, ಇದು ಕ್ರಿಸ್ಪಿಯಾಗಿಯೂ ಇರ್ತದೆ, ಒಳಗಿನಿಂದ ಸಾಫ್ಟ್ ಆಗಿಯೂ ಬರ್ತದೆ. ಫ್ಲೇವರ್ ಬರ್ತಾ ಇದೆ ಈಗಲೇ. ಕೀರ್ತಿ, ಈಗ ಎರಡೂ ಸೈಡ್ ಇದು ಸರಿಯಾಗಿ ಕಾದಿದೆ, ಬೆಂದಿದೆ. ಅದನ್ನ ನಾನೀಗ ನಿಮ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೇನೆ, ಆಯ್ತಾ? ನೋಡಿ ಯಾವ ತರ ಕಲರ್ ಬಂದಿದೆ ಅಂತ ನೋಡಿ ಕೀರ್ತಿ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಹೇಳಿದಾಗೆ ಸ್ಟಫ್ ಮಾಡಿದ್ದೀರಿ ಅಂತ ಖಂಡಿತ ಗೊತ್ತಾಗೋದಿಲ್ಲ ಅಲ್ಲ. ನೋಡಿ, ಬಿಸಿ ಬಿಸಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಮಸಾಲಾ ಸ್ಟಫ್ಡ್ ರವಾ ಪಡ್ಡು ಇಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ, ಹೇಗಾಗಿದೆ ಅಂತ ನನಗೆ ಹೇಳಿ. ಖಂಡಿತ ಹೇಳ್ತೇನೆ. ವೀಕ್ಷಕರೇ, ಮಸಾಲಾ ಸ್ಟಫ್ಡ್ ಪಡ್ಡು ರೆಡಿ ಆಗಿದೆ. ಸೊ ನಾನು ಟೇಸ್ಟ್ ಮಾಡ್ತೇನೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೇನೆ. ಓಕೆ, ಟೇಸ್ಟ್ ಮಾಡ್ಬೋದಲ್ಲ? ಎಸ್, ನಾನು ನಿಮ್ಮ ಫೇಸ್ ಅನ್ನೇ ನೋಡ್ತಾ ಇದ್ದೇನೆ ಕೀರ್ತಿ. ನಿಜವಾಗ್ಲೂ ಹೇಳಿದ್ದಕ್ಕೆ ರವಾ ಹಾಕಿದ್ದೀರಾ, ಗೊತ್ತೇ ಆಗ್ತಾ ಇಲ್ಲ ರವಾ ಹಾಕಿದ್ದೀರಿ ಅಂತ. ಆ್ಯಂಡ್ ಆ ಸ್ಟಫ್ ಏನಿದೆ ಆಸಮ್ ಆಗಿ ಬ್ಲೆಂಡ್ ಆಗಿದೆ ರವಾ ಜೊತೆ. ಆ್ಯಂಡ್ ನಿಜವಾಗ್ಲೂ ನಿಮಗೆ ಅನಿಸೋದಿಲ್ಲ ರವಾ ತಿಂತಾ ಇದ್ದೇನೆ ಅಂತ, ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಆ ಸ್ಟಫ್ ಏನಿದೆ ಈ ರವಾದ್ದು ಟೇಸ್ಟನ್ನು ಇನ್ನೂ ಡಬಲ್ ಮಾಡಿದೆ. ಸೊ ಆಸಮ್ ಟೇಸ್ಟ್. ನೀವು ಕೂಡ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇದೆ, ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಮಸಾಲಾ ಸ್ಟಫ್ ರವಾ ಪಡ್ಡು. ಬೇಕಾಗುವ ಸಾಮಗ್ರಿಗಳು: ರವಾ, ತೆಂಗಿನ ತುರಿ, ಆಮ್ಚೂರ್ ಪೌಡರ್, ಕಸೂರಿ ಮೇಥಿ, ಚಿಲ್ಲಿ ಫ್ಲೇಕ್ಸ್, ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ಎಣ್ಣೆ, 1 ಕಪ್ ಮೊಸರು, ಬಟಾಣಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲಾ ಪೌಡರ್, ಹಸಿ ಮೆಣಸಿನಕಾಯಿ, 1 ಚಮಚ ಮೆಣಸಿನ ಹುಡಿ. ಮಾಡುವ ವಿಧಾನ: 1 ಕಪ್ ರವಾ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಬೇಕಿಂಗ್ ಪೌಡರ್, 1 ಚಮಚ ಚಿಲ್ಲಿ ಫ್ಲೇಕ್ಸ್, ಕಸೂರಿ ಮೇಥಿ, 1 ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಪ್ಯಾನ್ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬಣ್ಣ ಕೆಂಪಾಗುವವರೆಗೆ ಕೈಯಾಡಿಸಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ಬಟಾಣಿಯನ್ನು ಇದಕ್ಕೆ ಸೇರಿಸಿ. ಗರಂ ಮಸಾಲ, ಮೆಣಸಿನ ಹುಡಿ, ಆಮ್ಚೂರ್ ಪೌಡರ್ ಹಾಕಿ ಇದಕ್ಕೆ ಹಸಿ ಮೆಣಸಿನಕಾಯಿಯನ್ನು ಸೇರಿಸಿ. ಕರಿಬೇವು ಸೇರಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಮಿಕ್ಸಿಗೆ ಹಾಕಿ ರುಬ್ಬಿ. ರುಬ್ಬಿದ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತೆಗೆದಿಡಿ. ಪಡ್ಡು ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಹಾಕಿ ತಯಾರಿಸಿಟ್ಟ ಬಾಟರ್ ಅನ್ನು
ಸ್ವಲ್ಪ ಸ್ವಲ್ಪವೇ ಪ್ಯಾನ್ಗೆ ಹಾಕಿ ನಂತರ ತಯಾರಿಸಿಟ್ಟ ಸ್ಟಫ್ಡ್ ಉಂಡೆಗಳನ್ನು ಇಡಿ. ಮತ್ತೆ ಅದರ ಮೇಲೆ ಪಡ್ಡು ಹಿಟ್ಟನ್ನು ಹಾಕಿ ಎಣ್ಣೆ ಹಾಕಿ ಮುಚ್ಚಿಟ್ಟು ಕಾಯಲ್ ಬಿಡಿ. 3 ನಿಮಿಷದ ನಂತರ ಪಡ್ಡುವನ್ನು ಮಗ್ಚಿ ಹಾಕಿ ಕಾಯಲಿಟ್ರೆ ಮಸಾಲಾ ಸ್ಟಫ್ ರವಾ ಪಡ್ಡು ಸವಿಯಲು ಸಿದ್ಧ. ನೀವು ಬಯಸಿದ ಮಸಾಲಾ ಸ್ಟಫ್ ರವಾ ಪಡ್ಡು. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ನವರ ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿ ಕಡಾಯಿ ವಿತ್ ಗ್ಲಾಸ್ ಲೈಡ್. ಸೊ ಮಲ್ಟಿ ಪರ್ಪಸ್ಗೆ ಯೂಸ್ ಮಾಡ್ತಾ ಇರುವಂಥ ಈ ಕಡಾಯಿನ ನೀವು ನಿಮ್ಮದಾಗಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಫ್ರೈಯಿಂಗ್ ಮಾಡ್ಬೋದು, ಸ್ಟೀಮಿಂಗ್ ಮಾಡ್ಬೋದು, ಹಾಗೆ ಅನೇಕ ಕೆಲಸಗಳನ್ನು ಮಾಡಬಹುದು. ಸೊ ಮಲ್ಟಿ ಪರ್ಪಸ್ಗೆ ಯೂಸ್ ಆಗುವಂತಹ ಈ ಮಲ್ಟಿ ಕಡಾಯಿ ವಿತ್ ಗ್ಲಾಸ್ ಲೈಡನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತಾದರೆ ಇವತ್ತೇ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವ ಮಳಿಗೆಗೆ ಭೇಟಿ ಕೊಡಿ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ಮಸಾಲಾ ಸ್ಟಫ್ಡ್ ಪಡ್ನ ಟೇಸ್ಟ್ ಮಾಡಿದ್ವಿ. ಸೊ ಮಾಡಿದಂತಹ ಅಶ್ವಿನಿ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕಲ್ಲ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಡಿಫ್ರೆಂಟ್ ಪಡ್ಡುವನ್ನು ನಮಗೆ ಟೇಸ್ಟ್ ಮಾಡಲಿಕ್ಕೆ ಚಾನ್ಸ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ಹಾಗೆ ನಿಮ್ಮೊಂದಿಗೆ ಹಾಗೂ ವೀಕ್ಷಕರೊಂದಿಗೆ ಏನೋ ಒಂದು ಯುನೀಕ್ ಆಗಿರುವ ರೆಸಿಪಿಯನ್ನ ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸ್ಪಂದನ ವಾಹಿನಿಯವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತೇನೋ ಹೊಸ ರೆಸಿಪಿಯನ್ನು ಅಶ್ವಿನಿ ಮೇಡಮ್ ನಮಗೆ ಹೇಳ್ಕೊಟ್ರು. ಇನ್ನಷ್ಟು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.